ಉಡುಪಿಯಲ್ಲಿ ಒಂದೆಡೆ ಬಿಸಿಲದಗೆ ಇನ್ನೊಂದೆಡೆ ಕರೋನಾ, ಇದರ ಜೊತೆಗೆ ಸಾರಿಗೆ ಮುಷ್ಕರ. ಈ ಎಲ್ಲಾ ಕಾರಣದಿಂದ ಇಡೀ ವರ್ಷದ ಪ್ರವಾಸಿಗರ ಸೀಸನ್ ಏಪ್ರಿಲ್ ಮತ್ತು ಮೇ ಖಾಲಿಯಾಗಿದೆ. ಇದನ್ನೇ ನಂಬಿದ್ದ ವ್ಯಾಪಾರಸ್ಥರು, ಪ್ರವಾಸಿ ತಾಣಗಳು ಭಾರಿ ತೊಂದರೆಗೆ ಸಿಲುಕಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹೌದು, ಬೇಸಿಗೆ ಬಂದರೆ ಸಾಕು, ದೇಶದ ಮೂಲೆ ಮೂಲೆಯಿಂದ ಸಾವಿರ ಜನ ಕರಾವಳಿಗೆ ಜಮಾಯಿಸುತ್ತಾರೆ. ಅದರಲ್ಲೂ ಉಡುಪಿಯ ಶ್ರೀಕೃಷ್ಣ ಮಠ, ಕೊಲ್ಲೂರು, ಮಲ್ಪೆ ಬೀಚ್, ಸೈಂಟ್ ಮೇರೀಸ್ ದ್ವೀಪಕ್ಕೆ ಬರುವವರ ಸಂಖ್ಯೆ ಅತಿ ಹೆಚ್ಚು. ಆದರೆ ಈ ಬಾರಿ ಕೊರೋನಾ ಅಬ್ಬರ ಒಂದು ಕಡೆಯಾದರೆ, ಸರ್ಕಾರಿ ಬಸ್ ನೌಕರರ ಮುಷ್ಕರದಿಂದ ಉಡುಪಿ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ. ಸದ್ಯ ಸ್ವಂತ ವಾಹನ, ಬಾಡಿಗೆ ವಾಹನಗಳಲ್ಲಿ ಬರುವ ಭಕ್ತರು ಮಾತ್ರ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ಮೈಸೂರು, ಮಂಡ್ಯ ಈ ಭಾಗದ ಭಕ್ತರು ಸರ್ಕಾರಿ ಬಸ್ ಅವಲಂಬಿಸಿ ಬರುವ ಭಕ್ತರು ಬರೋದಕ್ಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕೊಲ್ಲೂರು ಕೃಷ್ಣಮಠಕ್ಕೆ ಭಕ್ತರ ಸಂಖ್ಯೆ ಇಳಿಮುಖ ಆಗಿದೆ. 15ರಿಂದ 20 ಸಾವಿರ ಭಕ್ತರು ಬೇಸಿಗೆಯಲ್ಲಿ ನಿತ್ಯ ದೇವರ ದರ್ಶನ ಪಡೆಯುತ್ತಿದ್ದು, ಈಗ ಸದ್ಯ 500ರಿಂದ 1000 ಜನ ಮಾತ್ರ ಆಗಮಿಸ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಆದರೆ ಕೊರೋನಾ ಅಬ್ಬರ ಹೆಚ್ಚಾಗಿರುವುದರಿಂದ ಭಕ್ತರ ಸಂಖ್ಯೆ ಇಳಿಮುಖ ಆಗಿದೆ. ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದ ಆಗಮಿಸುವ ಪ್ರವಾಸಿಗರು ಮುಂಜಾನೆ ದೇವಾಲಯಕ್ಕೆ ಭೇಟಿ ನೀಡಿದರೆ ಸಂಜೆ ವೇಳೆ ಕಡಲ ಕಿನಾರೆಗಳಿಗೆ ತೆರಳಿ ಅಲೆಗಳ ಜೊತೆಗೆ ಆಟವಾಡಿ ಮೈ ಮರೆಯುತ್ತಾರೆ. ಸಮುದ್ರಯಾನ, ಸೈಂಟ್ ಮೇರೀಸ್ ದ್ವೀಪ ಭೇಟಿ ನೀಡುತ್ತಾರೆ. ಆದರೆ ಸದ್ಯ ಬೆರಳೆಣಿಕೆಯಷ್ಟೇ ಮಂದಿ ಬೀಚ್ಗಳಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಬೀಚ್ ಸೈಡ್ ವ್ಯಾಪಾರ ನಂಬಿ ಬದುಕುವ ಮಂದಿ ಕೂಡ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಬೀಚ್ಗೆ ಬರುವ ಒಂದಷ್ಟು ಮಂದಿ ಕೊರೋನಾ ಭಯದಲ್ಲೇ ಕಾಲ ಕಳೆದು ಬೋರ್ ಆಗಿದೆ. ಮುಂಜಾಗ್ರತಾ ಕ್ರಮದ ಜೊತೆಗೆ ಬೀಚ್ಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗುವ ಉದ್ದೇಶದಿಂದ ಆಗಮಿಸಿದ್ದೇವೆ ಅನ್ನೋ ಅಭಿಪ್ರಾಯ ಎರಡನ್ನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವರ್ಷದ ಲಾಕ್ಡೌನ್ ಭಯ ಮಾಸುವ ಮುನ್ನ ಮತ್ತೊಮ್ಮೆ ಕೊರೋನಾ ಆತಂಕದ ಮುನ್ಸೂಚನೆ ಕಾಣ್ತಾ ಇದೆ. ಲಾಕ್ಡೌನ್ನಿಂದ ಕಂಗಾಲಾಗಿದ್ದ ಜನ ಕೊಂಚ ಸುಧಾರಿಸುತ್ತಿರುವಾಗ ಕೊರೋನಾ ಜೊತೆಗೆ ಸಾರಿಗೆ ಮುಷ್ಕರ ಇನ್ನಷ್ಟು ಸಂಕಷ್ಟ ತಂದಿದೆ. ಪ್ರವಾಸಿಗರನ್ನ ನಂಬಿ ಆರಂಭಿಸಿದ ಉದ್ಯಮಗಳು ಕೈ ಸುಟ್ಟುಕೊಳ್ಳುವ ಭೀತಿಯಲ್ಲಿವೆ. ಮತ್ತೊಮ್ಮೆ ಆಗದಿರಲಿ ಲಾಕ್ಡೌನ್.